ನಾನು ಎಲ್ಲ ನಿಮಗೆ ಗೊತ್ತಿರೋಂಗೆ ನಾನು ಪ್ರವೀಣ್ KU ಅಂತ. ಇವಾಗ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ಟಾಪಿಕ್ ಬಂದಿದ್ದು ಹೌ ಮೇಕ್ ಟು PDF. ಸ್ಟಾರ್ಟ್ ಮಾಡಿದೆ ವಿಡಿಯೋನ ನೋಡಿ ಫ್ರೆಂಡ್ಸ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ. ಇವಾಗ ಫೋಟೋ ತೆಗೆದುಕೊಳ್ತಿದ್ದೀನಿ. ಅದು ನೆಟ್ ಸ್ಲೋ ಇರೋದ್ರಿಂದ ಟರ್ನ್ ಆಗ್ತಿದೆ. ಮತ್ತೊಂದು ಬಾರಿ ಬಂದೆ ನೋಡಿ ಫ್ರೆಂಡ್ಸ್. ಇವಾಗ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ ಫೋಟೋನ. ಕ್ಯಾಮ್ರಾ ಅಂತ ಹೊಡೆದ್ಬಿಟ್ಟು ಒಂದೇ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊತೀನಿ ನಾನು. ಮತ್ತು ಕ್ರಿಯೇಟ್ PDF ಹಾಕೋಕ್ಕಿಂತ ಮುಂಚೆ 5 ಸೆಕೆಂಡಿಂದ ಒಂದು ಆ್ಯಡಿಂಗ್ಸ್ ಬರ್ತಾಯಿದೆ ನೋಡಿ ಫ್ರೆಂಡ್ಸ್. ಅದು ಕ್ಯಾನ್ಸಲ್ ಹೊಡೆದು ಮತ್ತೆ ವಾಪಸ್ ಬಂದೆ ನಾನು. ನಂತರ ಇವಾಗ ಏನು ಮಾಡ್ತೀನಿ ಅಂದರೆ ಫ್ರೆಂಡ್ಸ್, ಓಪನ್ ಆಗ್ತಿದೆ. ಓಪನ್ ಆದ ತಕ್ಷಣವೇ ಮತ್ತೊಂದು ಆ್ಯಡಿಂಗ್ಸ್ ಬಂತು ನೋಡಿ ಫ್ರೆಂಡ್ಸ್. ಕ್ರಿಯೇಟ್ ಆಗಿದೆ ಅಂತ ಇಲ್ಲೇ ಗೊತ್ತಾಗ್ತಿದೆ ನನಗೆ. ಕ್ರಿಯೇಟ್ ಆಯಿತು ಅಂತಲೇ ತಿಳ್ಕೊಬೇಕು. ಓಪನ್ ಆಯಿತು. ಇವಾಗ ನೋಡಿ ರಿಫ್ರೆಶ್ ಕೊಡ್ತಾಯಿದ್ದೀನಿ. ನೆಟ್ವರ್ಕ್ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ರಿಫ್ರೆಶ್ ಕೊಡ್ತೀನಿ. ಲಾಸ್ಟ್ ಒನ್ ಕನೆಕ್ಟ್ ಅಂತ ಕ್ಯಾನ್ಸಲ್ ಹೊಡೆದ್ಬಿಡೋಕೆ ಇವಾಗ ಲಾಸ್ಟ್ ಒನ್ ಆಗಿರುತ್ತೆ ಅದು. ಇವಾಗ ಶೇರ್ ಕೊಡ್ತೀನಿ ಫ್ರೆಂಡ್ಸ್, ನಿಮಗೆ ಗೊತ್ತಾಗಲಿ ಅಂತ. ಶೇರ್ ಕೊಟ್ಟ ಮೇಲೆ ನಾವು ವಾಟ್ಸಪ್ಪಿಗೆ ಹಾಕ್ತೀನಿ. ಇವಾಗ ಯಾರಿಗೆ ಹಾಕೋದು ಅಂದರೆ ಬಹುಶಃ ಇವಾಗ ನಮ್ಮ ಫ್ರೆಂಡ್ ಪ್ರವೀಣ್ ಅಂತ ಇದ್ದಾನೆ, ಅವನಿಗೆ ಪ್ರವೀಣ್ ಬಂತು ನೋಡಿ. ಇವಾಗ ಅದಕ್ಕೆ ಶೇರ್ ಮಾಡೋಕ್ಕೆ ಅಂತ ಕೂತ್ಕೊಂಡು ಶೇರ್ ಆಯಿತು. ವಿಡಿಯೋಲಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.